ಮಾತಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮ ಭಕ್ತರಿಗೆ ಎಲ್ಲಿಲ್ಲದ ಖುಷಿ. ಪ್ರತಿನಿತ್ಯ ಕೂಡ ದೇವರ ಪೇಟೆ ಸವಾರಿಯಲ್ಲಿ ಭಾಗಿಯಾಗುವುದು, ದರ್ಶನ ಬಲಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಪ್ರತಿದಿನ ಕೂಡ ಭಕ್ತರು ಬರುವಂತಹ ಸಂಖ್ಯೆಯನ್ನು ನೋಡಿದರೆ ಇವತ್ತೇನೆ ತೇರು ಅನ್ನೋ ರೀತಿಯಾದಂತಹ ಸಂಭ್ರಮ ಕಾಣಿಸುತ್ತೆ. ಹಾಗಾಗಿ ಒಂದಿಷ್ಟು ಭಕ್ತರ ಜೊತೆ ಮಾತನಾಡಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಭಕ್ತರ ಸಂಭ್ರಮ, ಮಹಾಲಿಂಗೇಶ್ವರ ದೇವರ ಮೇಲಿನ ಭಕ್ತಿ ಇಲ್ಲಿನ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅಪಾರ. ಹಾಗಾದ್ರೆ ಬನ್ನಿ ಭಕ್ತರ ಜೊತೆ ಮಾತಾಡ್ಸ್ಕೊಂಡು ಬರೋಣ. ಪುತ್ತೂರಿನ ಖ್ಯಾತ ವೈದ್ಯರಾಗಿರುವಂಥ ಸುರೇಶ್ ಪುತ್ತೂರ ಹೆಸರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಜಾತ್ರೋತ್ಸವದ ಸಂಭ್ರಮದಲ್ಲಿದ್ದೇವೆ ನಾವು. ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸ್ಪೆಷಲ್ ಸರ್, ಏನು ಹೇಳ್ತೀರಾ? ಬಹಳ ಒಂದು ಸ್ಪೆಷಲ್ ಜಾತ್ರೆ ಇದು. ಯಾಕಂದರೆ ಚಿಕ್ಕಂದಿನಿಂದ ಪ್ರತಿ ವರ್ಷ ಬರುವಂಥ ನಮ್ಮ ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ವಾರ್ಷಿಕ ಜಾತ್ರೋತ್ಸವ ಪುತ್ತೂರಿಗೆ ಇಡೀ ಹಬ್ಬ. ಹಾಗೆ ನಾವು ಸಹ 10 ದಿವಸ ಈ ಜಾತ್ರೆ ಸಡಗರದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ಸಹ ದೇವರ ಬಲಿಯನ್ನು ನೋಡಿ ಈಗ ಅಲ್ಲಿ ದೇವಸ್ಥಾನದ ವಠಾರದಲ್ಲಿ ಇದ್ದೇವೆ, ಕುಟುಂಬ ಸಮೇತ ಬಂದಿದ್ದೇವೆ. ಎಲ್ಲರೂ ಒಂದು ಸಂಭ್ರಮಿಸುವಂಥ ಒಂದು ಜಾತ್ರೆ ಇದು. ಪೇಟೆ ಸವಾರಿಗೆಲ್ಲ ಹೋಗ್ತೀರಾ ಹೇಗೆ? ಪೇಟೆ ಸವಾರಿಗೆ ಕೆಲವು ದಿವಸ ದೇವರೊಟ್ಟಿಗೆ ಹೋಗ್ತಾ ಇದ್ದೇವೆ. ಇವತ್ತು ಕೆಲವು ಕಟ್ಟೆಗಳಿಗೆ ಪೂಜೆಗಳಿಗೆ ಹೋಗ್ಲಿಕ್ಕೆ ಉಂಟು. ನಾವಿಂದು ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆಗೆ ಬಂದಿದ್ದೇವೆ. ಬಹಳ ಪ್ರಸಿದ್ಧವಾದ ಜಾತ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧವಾದ್ದು. ಇಲ್ಲಿ ಜಾತ್ರೆ ಸೇರಿದೆ. ನಾವು ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೇವೆ. ಈಗ ದೇವರ ಬಲಿಯೆಲ್ಲ ಆಯಿತು. ಹಾಗೆ ಜಾತ್ರೆಯಲ್ಲಿ ಬಹಳ ಖುಷಿಯಲ್ಲಿದ್ದೇವೆ. ಪೇಟೆ ಸವಾರಿಗೆಲ್ಲ ದೇವರೊಟ್ಟಿಗೆ ಹೋಗಬೇಕಂತ ಇದೆ. ಇಲ್ಲಿ ಒಬ್ಬರು ಸರ್ ಸಿಕ್ಕಿದ್ರು, ಹಾಗೆ ಮಾತಾಡ್ತಾ ಇಲ್ಲೇ ಬಾಕಿಯಾಗಿದ್ದೇವೆ. ನಿಮಗೆ ಎಷ್ಟು ಸ್ಪೆಷಲ್ ಸರ್ ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ? ಅಂದರೆ ನಮಗೆ ಏನೇ ಕಷ್ಟ ಬಂದರೂ ಮಹಾಲಿಂಗೇಶ್ವರನಿಗೆ ಬಂದು ಇಲ್ಲಿ ಒಂದು ಕೈ ಮುಗಿದು ಹೋದರೆ ನಮ್ಮ ಕಷ್ಟ ಎಲ್ಲ ನೀರಿನ ಹಾಗೆ ಕರಗಿ ಹೋದ ಎಷ್ಟೋ ಅನುಭವಗಳಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಈ ಜಾತ್ರೆಯನ್ನು ಮಿಸ್ ಮಾಡುವುದೇ ಇಲ್ಲ. ಹಾಗೆ ಇಲ್ಲಿ ಬೇಡಿ ಅಂತ ಹೇಳುವಂಥದ್ದು, ಪುತ್ತೂರು ಬೇಡಿ ಅಂತ ಹೇಳೋದು ಬಹಳ ಫೇಮಸ್. ಆ ಬೇಡಿಯ ದಿವಸ ಅದರ ಗೌಜಿಯನ್ನು ಬಂದು ಅನುಭವಿಸಿದರೆ ಗೊತ್ತಾಗ್ಬೋದು ಅಷ್ಟೇ. ನಾನು ಗಣೇಶ್ ಮೂರ್ತಿ ಅಂತ ಅಡಿಕೆ PU ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸರ್, ಪುತ್ತೂರು ಜಾತ್ರಾ ಸಂಭ್ರಮದ ಬಗ್ಗೆ ಏನು ಹೇಳ್ತೀರಾ? ಭಾಳ ವೈಭವದಿಂದ ಅಚ್ಚುಕಟ್ಟಾಗಿ ನಡೀತಾ ಉಂಟು. ಮತ್ತು ವರ್ಷಂಪ್ರತಿಯೂ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಆದರೆ ಈ ವರ್ಷ ಅದರಿಂದಲೂ ಒಳ್ಳೆ ಅದ್ಧೂರಿಯಾಗಿ ಜನ ಸಾಂದ್ರತೆ ಜಾಸ್ತಿ ಇದ್ದು ಭಾಳ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಬರ್ತೀರಾ ನೀವು? ಪ್ರತಿ ವರ್ಷ ಬರ್ತೇವೆ. ನಾವು ಇಲ್ಲೇ ಕೊಂಬೆಟ್ಟಿನಲ್ಲಿರೋದು, ಹಾಗೆ ನಮಗೆ ಬರಲಿಕ್ಕೇನು ಅನಾನುಕೂಲ ಆಗೋದಿಲ್ಲ, ಬರಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಪ್ರಾಯದಿಂದಾಗಿ ಬರುವಾಗ ಸ್ವಲ್ಪ ಜಾಗ್ರತೆ ಮಾಡ್ತೇವೆ. ಹಾಗೆ ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಪವಾಡಗಳನ್ನು ಮಾಡಿದ್ದಾರೆ, ಅದರ ಬಗ್ಗೆ ಹೇಳೋಣ. ನಾವು ಇಲ್ಲಿ ಸಾಧಾರಣ ಒಂದು 50-60 ವರ್ಷದಿಂದ ಇದ್ದೇವೆ. ಮಹಾಲಿಂಗೇಶ್ವರನನ್ನು ಯಾವಾಗಲೂ ಬಂದು ನೋಡಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ರುದ್ರಾಭಿಷೇಕ ನಿರಂತರವಾಗಿ ಸೋಮವಾರ ಮಾಡಿಸ್ತಾ ಇದ್ದೇವೆ. ಮತ್ತು ನಮಗೆ ನಮ್ಮ ಯಾವುದೇ ತೊಂದರೆ ಆಗದ ಹಾಗೆ ಮಹಾಲಿಂಗೇಶ್ವರ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಮಹಾಲಿಂಗೇಶ್ವರ ದೇವರ ಅಪ್ಪಟ ಭಕ್ತರಾಗಿರುವಂಥ ಗಿರೀಶ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಜಾತ್ರೋತ್ಸವದ ಸಂಭ್ರಮದಲ್ಲಿದ್ದೀರಾ. ನಿಮಗೆ ಎಷ್ಟು ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಸ್ಪೆಷಲ್ ಅಂತ? ನಮಗೆ ಅದು ಮೊದಲಿಂದೇ ಒಂದು ರೀತಿಯ ಸ್ಪೆಷಲ್ ಅದು. ಯಾಕೆಂತೇಳಿ ನಾವು ಸಾಧಾರಣ 20-25 ವರ್ಷದಿಂದ ಈ ದೇವಸ್ಥಾನದಲ್ಲಿ ಕರಸೇವೆ ಆಗಿರ್ಬೋದು, ಸ್ವಯಂ ಸೇವಕರಾಗಿ ನಾವು ಕೆಲಸ ಮಾಡಿಕೊಂಡೇ ಬಂದವರಲ್ಲಿ. ಹಾಗಿರುವಾಗ ನಮಗೆ ಯಾವಾಗಲೂ ಅದು ಸಂಭ್ರಮನೇ. ಯಾಕೆಂದರೆ ನಾವು ಬೆಳಿಗ್ಗೆ 10-11 ಗಂಟೆಗೆ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಅನ್ನ ಸಂತರ್ಪಣೆದು ಅದೆಲ್ಲ ಆದ ನಂತರ ನಾವು 4 ಗಂಟೆಗೆ ಮನೆಗೆ ಹೋಗೋದು. ಪುನಃ 6 ಗಂಟೆಗೆ ಬರಬೇಕು. ಕೆಲವು ಸಲ ಲೇಟ್ ಆಗ್ತದೆ, ದೇವರು ಹೊರಡೋಕೆ ಮತ್ತೆ ಬರ್ತೇವೆ, ಸವಾರಿ ಜೊತೆ ಹೋಗ್ತಾ ಇರ್ತೇವೆ. ಒಂದು ಸಂಭ್ರಮ ಅದು, ಅದೊಂದು ಖುಷಿಯೇ ಬೇರೆ. ಅದು ಒಂದು ದಿವಸ ತಪ್ಪಿದರೆ ಏನೋ ಬಿಟ್ಟಾಗ್ತದೆ. ಹಾಗೆ ಇಷ್ಟವರೆಗೆ 1-2 ಸಲ ತಪ್ಪಿರ್ಬೋದು, ಒಂದು 20-25 ವರ್ಷದಲ್ಲಿ. ಆದರೆ ಆ ತಪ್ಪಿದಾಗ ಒಂದು ವೇಳೆ ನಮಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಅದು ಏನೋ ಒಂದು ಕಳ್ಕೊಂಡಾಗ ಆಗ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ, ಬರ್ತೇವೆ ಇವತ್ತು. ಹಾಗಾಗಿ ಹೊಸ ಸಮಿತಿ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ, ಹೊಸತನವನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ, ಇದರ ಬಗ್ಗೆ ಯಾವಾಗಲೂ ನಿರಂತರವಾಗಿ ಬದಲಾವಣೆಗಳು ಆಗ್ತಾ ಇರ್ತದೆ. ಅದು ಹಿಂದಿನದಿರಲಿ ಮುಂದಿನದಿರಲಿ ಅದು ಆಗ್ತಾನೆ ಇರಬೇಕು. ಇಲ್ಲಾಂದರೆ ಅದು ನಿತ್ತಾಗೆ ಇದ್ದರೆ ಅದಕ್ಕೊಂದು ಟೇಸ್ಟ್ ಅಂತ ಇರೋದಿಲ್ಲ ಅಲ್ಲ. ಆ ರೀತಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಮಿತಿ ಮಾಡ್ತಾ ಇದೆ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತಲೇ ನಾವು ಬಯಸ್ತೇವೆ. ಅದರಲ್ಲಿ ಥ್ಯಾಂಕ್ ಯು. ಮಾತಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವೈಭವ ಜಾತ್ರೋತ್ಸವ
ಏಪ್ರಿಲ್ 10ರಿಂದ ಪ್ರಾರಂಭ ಆಗಿದೆ. ದಕ್ಷಿಣ ಕನ್ನಡದಲ್ಲಿಯೇ ಇದು ಅಭೂತಪೂರ್ವದ ಒಂದು ಜಾತ್ರೆ. ಯಾಕೆಂತ ಹೇಳಿದರೆ ಈ ಭಕ್ತಾದಿಗಳು ಇಷ್ಟು ಸಂಖ್ಯೆಯಲ್ಲಿ ಬಂದು ಭಾಗವಹಿಸೋದು ಅದಿಲ್ಲಿ ನಾವು ಮಾತಬಾರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಕಾಣ್ತೇವೆ. ರಥೋತ್ಸವದ ದಿವಸ ಸುಮಾರು 1 ಲಕ್ಷದಿಂದ ಮೇಲ್ಪಟ್ಟು ಭಕ್ತಾದಿಗಳು ಭಾಗವಹಿಸ್ತಾರೆ. ಹಿಂದಿನಿಂದಲೇ ಬಂದ ಸಂಪ್ರದಾಯ. ಇದಕ್ಕೆ ದಿನ ನಿಘಂಟು ಮಾಡಲಿಕ್ಕಿಲ್ಲ. ಏಪ್ರಿಲ್ 10ರಿಂದ ಏಪ್ರಿಲ್ 20ರವರೆಗೆ ಇದು ತಾರೀಕು ಹಿಂದಿನಿಂದಲೇ ಪೂರ್ವಿಕರು ಅದಕ್ಕೆ ಸಮಯ ಕೊಟ್ಟಿದ್ದಾರೆ. 16, 17 ಬಹಳ ಒಂದು ವೈಭವ ಒಂದು ಜಾತ್ರೆ. 18 ಅವಭೃತಕ್ಕೆ ನಾವು ಹೋಗ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧ ಮಾತಬಾರ ಮಾಲಿಂಗೇಶ್ವರನದ್ದು ಅದರದ್ದೇ ಆದ ವಿಶಿಷ್ಟಗಳಿದೆ. ಭಕ್ತಾದಿಗಳಿಗೆ ದೇವರ ಬಗ್ಗೆ ಅನನ್ಯ ಒಂದು ಭಕ್ತಿ ಶ್ರದ್ಧೆ ಇರುವುದರಿಂದ ಇಲ್ಲಿ ನಾವು ಇಷ್ಟು ಸಂಖ್ಯೆಯ ಜನರನ್ನು ನೋಡ್ತಾ ಇದ್ದೇವೆ. ಎಲ್ಲಿ ಸಹ ಇಲ್ಲಿ ಅಹಿತಕರ ಘಟನೆ ಎಲ್ಲಿ ಸಹ ಆಗ್ತಾಯಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ದೇವರ ಬಗ್ಗೆ ಹೆದರ್ತಾನೆ. ಭಕ್ತಿ ಶ್ರದ್ಧೆ ಹೆದರಿಕೆ ಎಲ್ಲ ಉಂಟು ಇಲ್ಲಿ. ಆದ ಕಾರಣ ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ತಾಯಿಲ್ಲ. ಹಾಗೂ ಬೇರೆ ಕೋಮಿನವರು ಬಂದು ಇಲ್ಲಿ ಗಲಾಟೆ ಮಾಡುವಂಥ ಪ್ರಮೇಯ ಸಹ ನಾವು ಎಲ್ಲಿ ಕಾಣ್ತಾ ಇಲ್ಲ ಪುತ್ತೂರಲ್ಲಿ. ಮತ್ತು ಇಷ್ಟು ವಿಶಾಲವಾದ ಗದ್ದೆ, ಸುಮಾರು 12 ಎಕರೆ ಚಿಲ್ಲರೆ ಗದ್ದೆ ಭೂಮಿ ಇರುವಂಥ ಒಂದು ಜಾಗೆ, ಅದು ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಸಹ ಇಲ್ಲ. ಇವನ್ ನಾವು ಧರ್ಮಸ್ಥಳ ನೋಡ್ತೇವೆ, ಕುಕ್ಕೆ ಸುಬ್ರಹ್ಮಣ್ಯ ನೋಡ್ತೇವೆ. ದೇವರ ಎದುರುಗಡೆ ಇಷ್ಟು ವಿಶಾಲವಾದ ಒಂದು ಸ್ಥಳ ಎಲ್ಲಿ ನಾವು ನೋಡ್ತಾ ಇಲ್ಲ. ದೇವಸ್ಥಾನದ ಸ್ಥಳ. ಅದರಲ್ಲಿ ಸಹ ಕಾಶಿ ಬಿಟ್ಟರೆ ನೆಕ್ಸ್ಟು ಪುತ್ತೂರು ಮಾತಬಾರ ಮಾಲಿಂಗೇಶ್ವರನೇ ಶ್ರೇಷ್ಠ. ಯಾಕೆಂತ ಹೇಳಿದರೆ ಎದುರಲ್ಲಿ ನಾವು ಸ್ಮಶಾನವನ್ನು ನೋಡ್ತಾ ಇದ್ದೇವೆ. ಎಲ್ಲಿ ಶಿವ ದೇವಸ್ಥಾನದಲ್ಲಿ ಎದುರುಗಡೆ ಸ್ಮಶಾನ ಇರ್ತದ, ಅದು ಬಹಳ ಒಂದು ಶಕ್ತಿ ಕೇಂದ್ರ ಅಂತ ನಾವು ಹೇಳ್ತೇವೆ. ಇವತ್ತಿಲ್ಲಿ ಯಾವುದೇ ಭಕ್ತ ಬಂದು ದೇವರ ಎದುರಲ್ಲಿ ತನ್ನ ನೋವನ್ನು ತೋಡಿಕೊಂಡ್ರೆ ಆ ಖಂಡಿತ ದೇವರು ಪರಿಹಾರ ಕೊಡ್ತಾನೆ. ಅದು ಶ್ರದ್ಧೆ ಭಕ್ತಿ ಬೇಕು. ಕೇವಲ ತೋರಿಕೆಗೆ ಹೇಳಿದರೆ ಅದು ಆಗೋದಿಲ್ಲ. ಶ್ರದ್ಧಾ ಭಕ್ತಿಯಲ್ಲಿ ಆ ಮಾಲಿಂಗೇಶ್ವರನಿಗೆ ಶರಣಾದರೆ ಅವನು ಯಾವತ್ತೂ ಕೈ ಬಿಡೋದಿಲ್ಲ. ಇವತ್ತು ಎಲ್ಲ ವರ್ಗದವರು ಇಲ್ಲಿ ಬಂದು ಹಿಂದೂಗಳು ಬಂದು ಭಾಗವಹಿಸ್ತಾ ಇದ್ದೇವೆ. ಸಂತೋಷದ ವಿಚಾರ. ಮತ್ತು ಶಿಸ್ತುಬದ್ಧವಾಗಿ ಕೂಡ ಜಾತ್ರೆ ನಡೀತಾ ಇದೆ. ಯಾವುದೇ ಕಮಿಟಿಗಳು ಬರಲಿ, ಯಾರೇ ಬರಲಿ, ದೇವಸ್ಥಾನದಲ್ಲಿ ಒಂದು ಶಿಸ್ತುಬದ್ಧವಾದ ಜಾತ್ರೆ ನಿರಂತರವಾಗಿ ನಡೀತಾ ಇದೆ. ನನ್ನ ಹೆಸರು NK ಜಗನ್ನಿವಾಸರಾವ್ ಅಂತೇಳಿ. ನಾನು 16 ವರ್ಷ ಈ ದೇವಸ್ಥಾನದ ಆಡಳಿತ ಮುಕ್ತೇಸರನಾಗಿ ಕೆಲಸ ಮಾಡಿದ್ದೆ. 1989ರಿಂದ 2006ರವರೆಗೆ ನಾನು ಇಲ್ಲಿ ಕೆಲಸ ಮಾಡಿದ್ದೆ. ಹಾಗೆ ನನಗೆ ಬಹಳ ಒಂದು ಭಕ್ತಿ ಶ್ರದ್ಧೆ ದೇವರಲ್ಲಿ. ನೀವು ಒಳ್ಳೆಯ ರೀತಿಯ ಇದಕ್ಕೆ ಮಾಹಿತಿ ಕೊಡ್ತಾ ಇದ್ದೀರಿ ಸಾರ್ವಜನಿಕರಿಗೆ. ಭಕ್ತಾದಿಗಳಿಗೆ ಕೂಡ ದೇವಸ್ಥಾನದ ಬಗ್ಗೆ ಸ್ವಲ್ಪ ಅರಿವಿರಬೇಕು. ಆದರೆ ಮಾತ್ರ ಅವರು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಆದ್ದರಿಂದ ಎಲ್ರಿಗೆ ಸಹ ನಾನು ಹಿಂದೂ ಭಕ್ತರಿಗೆ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಆ ಮಾತಬಾರ ಮಾಲಿಂಗೇಶ್ವರ ದೇವರ ಉತ್ತರೋತ್ತರ ಅನುಗ್ರಹ ಸಿಕ್ಕಲಿ, ಅವರ ಕುಟುಂಬಕ್ಕೆ ಅನುಗ್ರಹ ಸಿಕ್ಕಲಿ. ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಅದರಲ್ಲಿ ಸಹ ಸುದ್ದಿ ಮಾಧ್ಯಮದವರಿಗೆ, ನಿಮಗೆ TV ಮಾಧ್ಯಮದವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮದು ವಿಷು ದಕ್ಷಿಣ ಕನ್ನಡದಲ್ಲಿ ನಾವು ಯುಗಾದಿ ಅಂತ ಹೇಳಿದರೆ ಯಾವಾಗ ಆಚರಿಸೋದು ಅಂತ ಹೇಳಿದರೆ ವಿಷುವನ್ನು ಆಚರಿಸೋದು. ಯಾಕೆಂದರೆ ನಾವು ಸೌರಮಾನ ಯುಗಾದಿಯನ್ನು ಆಚರಿಸುವವರು ದಕ್ಷಿಣ ಕನ್ನಡದವರೆಲ್ಲ. ಆದ್ದರಿಂದ ನಾಳೆ ನಮಗೆ ವಿಷು ಹಬ್ಬ, ಬೆಳಗ್ಗೆ ಉತ್ಸವ ಉಂಟು, ದೇವರ ಉತ್ಸವ ಉಂಟು. ಎಲ್ರಿಗೆ ಸಹ ನಾನು ಸೌರಮಾನ ಯುಗಾದಿಯ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ. ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಿ. ಪುತ್ತೂರು ಶ್ರೀ ದೇವರಾದ ಶ್ರೀ ಮಾಲಿಂಗೇಶ್ವರ ದೇವರಿಗೆ ವಂದಿಸ್ತಾ, ಅದೇ ರೀತಿ ಸೇರಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಬಹುಶಃ ನಾನು 40 ವರ್ಷದಿಂದ ಈ ಜಾತ್ರೆಯಲ್ಲಿ ಭಾಗವಹಿಸ್ತಿದ್ದೇನೆ. ಬಹುಶಃ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ವಿಶೇಷವಾದ ಒಂದು ಪುತ್ತೂರಿನ ಜಾತ್ರೆ ಅಂದರೆ ಬಹುಶಃ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಜಾತ್ರೆ ಅಂತಲೇ ಹೇಳ್ಬೋದು. ಪುತ್ತೂರಿನ ಬೆಡಿ, ಮೊದಲು ಪುತ್ತೂರಿನ ಬೆಡಿ ಅಂತಲೇ ಕರಿತಿದ್ರು. ಅಂತೂ ಭಗವಂತನು ಮಾಲಿಂಗೇಶ್ವರನು ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ. ಎಲ್ಲ ಇಲ್ಲಿ ಹುಟ್ಟಿದಂಥ ಹಾಗೂ ಇಲ್ಲಿ ನೆಲೆಸಿದಂಥ ಪ್ರತಿಯೊಬ್ಬರು ಈ ಜಾತ್ರೆಗೆ ಬಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ದೇವರ ಕೃಪಾ ಕಟಾಕ್ಷಕ್ಕೆ ಭಾಗಿಯಾಗ್ತಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಭಗವಂತನು ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ. ಹಾಗೂ ಎಲ್ಲ ಒಳ್ಳೆಯ ರೀತಿಯಲ್ಲಿ ಜಾತ್ರೆ ನೆರವೇರಲಿ ಅಂತ ದೇವರ ಆಶಿಸ್ತಾ, ಸುದ್ದಿ ಮಾಧ್ಯಮದವರಿಗೆ, ಪ್ರಚಾರ ಮಾಡುವಂಥ ಸುದ್ದಿ ಮಾಧ್ಯಮ ಹಾಗೂ TV ಮಾಧ್ಯಮದವರಿಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಹಾಗೂ ಸಹಕರಿಸಿದ ಎಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ, ಭಗವಂತನು ಎಲ್ಲರಿಗೆ ಸುಖ ಸಂತೋಷ ನೆಮ್ಮದಿಯನ್ನು ಕೊಡುತ್ತಾ. ಓಂ ನಮೋ ಶಿವಾಯ. ವರ್ಷಕ್ಕೊಮ್ಮೆ ಬರುವ ಮಾಲಿಂಗೇಶ್ವರ ಜಾತ್ರೆಗೆ ನಾವು ಒಮ್ಮೆ ಜಾತ್ರೆ ಆದ ನಂತರ ವರ್ಷವಿಡೀ ಕಾಯ್ದುಕೊಂಡೇ ಇರ್ತೇವೆ. ಈ ಜಾತ್ರೆಗೋಸ್ಕರ, ಈ ದೇವರಿಗೋಸ್ಕರ ನಾವು ಹೀಗೆ ನೋಡ್ತಾ ಇದ್ದೀರಿ ನೀವು ಇಲ್ಲೆಲ್ಲ
ಎಷ್ಟು ಜನ ಆಸ್ಥೆಯಿಂದ ಭಕ್ತಿಯಿಂದ ಬರ್ತಾ ಇದ್ದಾರೆ. ಹೀಗೆ ನಾವು ವರ್ಷಗಟ್ಟಲೆಯಿಂದ ಬರ್ತಾ ಇದ್ದೇವೆ. ಇನ್ನು ಮುಂದೆ ಹೀಗೆ ಈ ಜಾತ್ರೆ ನಾವು ಚಂದ ಮಾಡಿ ನೋಡಿ ಆ ಮಾಲಿಂಗೇಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡಿಕೊಳ್ತೇನೆ ಎಲ್ಲರ ಹತ್ರ. ನಾನು ಪೇಟೆ ಸವಾರಿಗೆಲ್ಲ ಹೋಗ್ತೀರಾ? ಹೌದು, ನಾವು ಡೈಲಿ ಹೋಗ್ತೇವೆ. ಪ್ರತಿದಿನ ಹೋಗ್ತೀರಾ? ಹೆಚ್ಚಾಗಿ ತನಕ ಇರ್ತೀರಾ? ಹಾಗಂತ ಇಲ್ಲ, ನಾವು ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಕಟ್ಟೆ ಪೂಜೆ ಸಿಗ್ತದೆ ಅಲ್ಲೆಲ್ಲ ಹೋಗಿ ದೇವರ ಆಶೀರ್ವಾದ ತಗೊಂಡು ಬರ್ತೇವೆ. ಮಿಸ್ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾಕಂದರೆ ಜಾತ್ರೆ ಸುರಾದ ಕೂಡಲೇ ಎಂಡ್ ಆಗೋ ದಿನ ಬರ್ತದೆ ಹಾಗೆ. ಎಸ್, ಥ್ಯಾಂಕ್ ಯು. ಜಾತ್ರೆ ಈ ಸಲ ಭಾರಿ ಗ್ರ್ಯಾಂಡಾಗಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಆಗಿದೆ. ಭಾರಿ ಚೆಂದಾಗಿದೆ, ಡೆಕೋರೇಷನ್ಸ್ ಎಲ್ಲ ಚೆಂದಾಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಚೆಂದಾಗಿದೆ, ಊಟದ ವ್ಯವಸ್ಥೆ ಚೆಂದಾಗಿದೆ, ಭಾರಿ ಖುಷಿಯಾಗಿದೆ. ವೆಂಕಟರಮಣ ನಾಯಕ್ ಅಂತೇಳಿ, ಇಂದಾಜೆ. ನಮಸ್ತೆ ಸರ್. ರಾತ್ರಿಯ ಹೊತ್ತು ಊಟದ ವ್ಯವಸ್ಥೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಬರ್ತಾ ಇದ್ದೀರಾ. ಇವಾಗ ಕೂಡ ಭಕ್ತರು ಬರ್ತಾ ಇದ್ದಾರೆ. ಇವತ್ತಿನ ದಿನ ಒಂದು ಎಷ್ಟು ಸಂಖ್ಯೆಯಲ್ಲಿ ಜನ ಬಂದಿರಬಹುದು ನಿಮ್ಮ ಒಂದು ಅಂದಾಜಿನಲ್ಲಿ? ಊಟಕ್ಕೆ ಇವತ್ತು ಮಧ್ಯಾಹ್ನ ಸಾಧಾರಣ 11:30 ನಮ್ಮದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸೇರಿಕೊಂಡು ದೇವರ ನಡೆಯಿಂದ ಇವರು ಪೂಜೆಯವರು ಬಂದು ಪೂಜೆ ಮಾಡಿ ಪಲ್ಲ ಪೂಜೆ ಮಾಡಿ ಆನಂತರ ಅಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಮಾಡಿ 12:30 ಎಲ್ಲ ಕಾರ್ಯಕ್ರಮ ಆಗಿ ನಾವು 12:30 ಗಂಟೆಗೆ ಸರಿಯಾಗಿ ಊಟದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸಾಧಾರಣ 4 ಗಂಟೆಯವರೆಗೆ ನಾವು ಊಟವನ್ನು ಕೊಟ್ಟಿದ್ದೇವೆ. 7.5-8 ಕ್ವಿಂಟಲ್ನಷ್ಟು ಅಕ್ಕಿ, ಬೆಳ್ತಿಗೆ ಅಕ್ಕಿಯನ್ನು ಅನ್ನವನ್ನು ಕೊಟ್ಟಿದ್ದೇವೆ. ಸಾಧಾರಣ ಎಷ್ಟು ಸಾವಿರ ಜನ ಅಂತ ಹೇಳಲಿಕ್ಕೆ ನನಗೆ ಬರುವುದಿಲ್ಲ, ಯಾಕಂತೇಳಿ ಸಾಮೂಹಿಕವಾಗಿ ಜನ ಬರ್ತಾಯಿದ್ರು. ಬಂದವರಿಗೆಲ್ಲ ಊಟವನ್ನು ಕೊಟ್ಟು 8.5 ಕ್ವಿಂಟಲ್ ಅಕ್ಕಿ ಅಂದಾಜು ನಾವು ಇವತ್ತು ಅನ್ನ ಮಾಡಿದ್ದೇವೆ. ಆದ ಕಾರಣ ಅದು ಜನ ಸಾಧಾರಣ ಒಂದು 8,000-9,000 ಜನ ಆಗ್ಬೋದು ಅಂತೇಳಿ ನಮ್ಮ ಅಂದಾಜು. ಅದಲ್ಲದೆ ಅರ್ಚಕ ವರ್ಗದವರಿಗೆ ಬೇರೆ ಒಂದು ವ್ಯವಸ್ಥೆ ಮಾಡಿತ್ತು. ಅಲ್ಲಿ ಕೂಡ ಒಂದು 2,000 ಜನ ಅರ್ಚಕ ವರ್ಗ ಮತ್ತು ಬ್ರಾಹ್ಮಣ ವರ್ಗದವರು ಬೇರೆ ವ್ಯವಸ್ಥೆ ಮಾಡಿತ್ತು. ಅಲ್ಲಿ ಸಹ ಒಂದು 2,000 ಜನದ ಅಂದಾಜು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಮಾತ್ರ ಅಲ್ಲದೆ ಬೇರೆ ಬೇರೆ ಈಗ ಸಂಜೆ ಹೊತ್ತಿನಲ್ಲಿ ನಾವು ಕಾಫಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾಧಾರಣ 800 ಜನಕ್ಕೆ ನಾವು ತೀರ್ಮಾನ ಮಾಡಿದ್ದು. 800 ಜನ ಅಷ್ಟೊತ್ತಿಗೆ ಖಾಲಿ ಬಂದಿದ್ದರು. ಆನಂತರ ಅದಕ್ಕೆ ಮತ್ತೆ ಜನ ಬರ್ತಾ ಇದ್ದನ್ನು ನೋಡಿ ಈಗ ಬೇಕಾದಾಗೆ ಬೇರೆ ಬೇರೆ ಇದನ್ನು ತಿಂಡಿಯನ್ನು ಮಾಡಿ ಕೊನೆ ಮಾಡಿದ್ದೇವೆ. ಈಗ ಸಾಧಾರಣ ಒಂದು 10 ಮಿನಿಟ್ ಆಯಿತು. ಈಗ ಒಂದು 8 ಗಂಟೆ ಅಂದಾಜಿಗೆ ನಾವು ಅದನ್ನು ಕ್ಲೋಸ್ ಮಾಡಿದ್ದೇವೆ. ಈಗ ಕೂಡ ಬರ್ತಿದ್ದಾರೆ ಜನ. ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹೋಗಲಿಲ್ಲ ನಾವು, ಯಾಕಂತ ಹೇಳಿದರೆ ಮತ್ತೆ ಅದು ನಮಗೆ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಒಂದು ಜಾತ್ರೆ ಅಂತ ಹೇಳುವಾಗ ಪ್ರಸಾದ ಅಂತ ಹೇಳ್ಕೊಂಡು ಜನ ಬರುವಾಗ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಅದನ್ನು ಯಾರು ಸಹ ಬಂದವರು ಅದನ್ನು ಯಾವ ರೀತಿಯ ಇದು ಮಾಡಲಿಲ್ಲ. ಯಾಕಂದರೆ ಪ್ರಸಾದ ಅಂತ ಹೇಳುವ ರೀತಿಯಲ್ಲಿ ಸಿಕ್ಕಿದ್ದನ್ನು ಪ್ರಸಾದ ಏನು ಅನ್ನ ಅವಲಕ್ಕಿ ಏನೋ ಸಿಕ್ಕಿದ್ದನ್ನು ತಿಂದು ಪ್ರಸಾದ ಅಂತೇಳಿ ನಮಗೆ ಸಹ ತೃಪ್ತಿಯಾಗಿದೆ, ಅವರಿಗೂ ಕೂಡ ತೃಪ್ತಿಯಾಗಿದೆ. ನಮಸ್ಕಾರ. ಪುತ್ತೂರು ಜಾತ್ರೆಗೆ ನಾವು ಇಡೀ ವರ್ಷ ನಾವು ಕಾದು ಕುಳಿತುಕೊಳ್ಳುವ ಒಂದು ಅಪೂರ್ವ ಕ್ಷಣ ಅಂತ ಹೇಳ್ಬೋದು. ಯಾಕೆಂದರೆ ಇಡೀ ನಾನು ನೋಡಿದ ಪ್ರಕಾರ ತುಂಬ ಜಾತ್ರೆಯಲ್ಲೂ ನನಗೆ ಭಾರಿ ಪ್ರೀತಿ ಅಂದರೆ ಪುತ್ತೂರು ಜಾತ್ರೆ. ನಾನು ಇಲ್ಲಿಯವಳು 30 ವರ್ಷದ ಮೊದಲು ಮದುವೆ ಮಾಡಿ ಬಂದವಳು. ಈಗ ಜಾತ್ರೆ ಹೇಳಿದ ಕೂಡಲೇ ಆ ಸಂಭ್ರಮ ನಮ್ಮ ಮನೆಯಲ್ಲೂ ಇರ್ತದೆ. ಹೇಗೆ ನಮಗೆ ಮನೆಯಲ್ಲಿ ಮದುವೆ ಸಂಭ್ರಮ ಇರ್ತದ, ಹಾಗೆ ನಮಗೆ ಜಾತ್ರೆ ಅಂದರೆ ಈ ದೇವರ ಜಾತ್ರೆ ಅಂದರೆ ಮನೆಯ ಮದುವೆ ಸಂಭ್ರಮದ ಹಾಗೆ ಭಾರಿ ಖುಷಿ. ಎಲ್ಲವನ್ನು ಪ್ರತಿದಿನ ಬಂದು ದೇವರ ಒಟ್ಟಿಗೆ ನಡೆದುಕೊಂಡು ಪ್ರತಿ ಕಟ್ಟೆಗೆ ಪೂಜೆಗಳನ್ನು ಸಾಧಾರಣ 8-10 ವರ್ಷದಿಂದ ನಾವು ನೋಡಿ ಬರ್ತಾ ಇದ್ದೇವೆ. ಮೊದಲೆಲ್ಲ ಯಾವ ಏರಿಯಾ ಅಂತಲೇ ನಮಗೆ ಪುತ್ತೂರು ಗೊತ್ತಿರಲಿಲ್ಲ. ಆದರೆ ದೇವರ ಒಟ್ಟಿಗೆ ಹೋಗಿ ಈಗ ಎಷ್ಟು ಏರಿಯಾಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಆ ದೇವರು ಹೋದ ಪ್ರತಿಯೊಂದು ಜಾಗವೂ ಕೂಡ ಅವರ ಇರುವ ಮನೆಗಳು ಹಾಗೆ ಅವರ ಕುಟುಂಬಗಳು ತುಂಬ ಅಭಿವೃದ್ಧಿಯಾಗಿದೆ. ಬಹುಶಃ ನಮ್ಮ ಒಂದು ಭಾಗ್ಯನೇ ಹೇಳಬೇಕು. ನಾವು ಈ ಪುತ್ತೂರು ಜಾತ್ರೆ ಸಮಯದಲ್ಲಿ ನಾವು ಪ್ರತಿ ವರ್ಷ ತಪ್ಪದೇ ನಮಗೆ ಈ ಜಾತ್ರೆ ಸಿಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ಳೋದು. ಹಾಗೆ ಇನ್ನು ನಮ್ಮ ಮಕ್ಕಳಿಗೂ ಅದೇ ನಾವು ಹೇಳೋದು, ಪ್ರತಿ ವರ್ಷ ಜಾತ್ರೆಯನ್ನು ತಪ್ಪಿಸಬೇಡಿ ಅಂತ. ಹಾಗೆ ನನ್ನ 2 ಮಕ್ಕಳು ಹೊರಗಿದ್ದಾರೆ, ದೇವರ ದಯದಲ್ಲಿ ಬರ್ತಾ ಇದ್ದಾರೆ ಅವರು. ಅದೇ ಒಂದು ಭಾಗ್ಯ. ದೇವರ ಒಂದು ಆಶೀರ್ವಾದ ಸದಾ ಎಲ್ರಿಗೂ, ಪುತ್ತೂರಿನ ಜನತೆಗೂ ಹಾಗೂ ನಮಗೂ ಎಲ್ರಿಗೂ ಇರಲಿ. ಹಾಗೂ ಇಲ್ಲಿ ನಾವು ಎಷ್ಟೊಂದು ಸೇವೆ ಮಾಡ್ತೇವಂತ ನಾವು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ತುಂಬ ಮಂದಿ ತುಂಬ ನಮ್ಮನೆ ಸೇವೆ ಮಾಡ್ತಾರೆ, ನಮಗೆ ಗೊತ್ತಾಗೋದಿಲ್ಲ ಅವರ ಸೇವೆ. ಆದರೆ ಕೆಲವರು ಅದು ಹೇಳ್ಕೊಳ್ಳೋದಿಲ್ಲ. ಅವರ ಶಕ್ತ್ಯಾನುಸಾರ ತನು ಮನ ಧನ 3ರಲ್ಲೂ ಮಾಡ್ತಾರೆ. ಹೇಗೂ 10 ದಿನದ ಜಾತ್ರೆ ಒಂದು ಇದಕ್ಕೆ ಸೀಮಿತವಾಗದೆ ಹತ್ತೂರಿಗೆ ಪಸರಿಸಿ ಹೇಗೆ ಇದುಂಟ ಹಾಗೆ ಆ ದೇವರ ಕೃಪೆಯು ಹತ್ತೂರಿನ ಜನರಿಗೂ ಆಗ್ತಾ ಉಂಟು. ಅದು ಎಲ್ರಿಗೂ ಗೊತ್ತಾಗಿ ವರ್ಷದಿಂದ ವರ್ಷಕ್ಕೆ ಸಾಧಾರಣ ಲಕ್ಷಗಟ್ಟಲೆ ಜನರು ಈಗ ಸೇರ್ತಾ ಇದ್ದಾರೆ. ಈಗ ನೋಡ್ಬೋದು ದೇವರೊಟ್ಟಿಗೆ ನಾವು ಮೊದಲು ನೋಡುವಾಗ 1,000, 500, 1,000 ಜನ ಇದ್ದರು. ಈಗ ಸುಮಾರು ಒಂದು 8,000-10,000 ಜನ ದೇವರೊಟ್ಟಿಗೆ ಹೋಗ್ತಾ ಇದ್ದಾರೆ. ಆದರೆ ಆ ದೇವರ ಒಂದು ಕೃಪೆ ಎಲ್ರಿಗೂ ಎಷ್ಟಾಗಿದೆ ಅಂತ ಅವರವರಿಗೆ ಅನುಭವ ಬಂದಿದೆ.
ವೀರಮಂಗಲದ ತನಕ ಹೋಗುವ ನಾವು ಅದೊಂದು ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. 10 ದಿನ ಕೂಡ ನಾವು ದೇವರೊಟ್ಟಿಗೆ ಇರ್ತೇವೆ. ಈ ವರ್ಷದ ಜಾತ್ರೆ ಮಹಾಲಿಂಗೇಶ್ವರನೊಂದು ದಯೆಯಿಂದ ಬಹಳ ಚೆನ್ನಾಗಿ ನಡೀತಾ ಉಂಟು. ಹೊಸ ಆಡಳಿತ ಮಂಡಳಿ ಹೊಸ ವ್ಯವಸ್ಥೆಯೊಂದಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಮತ್ತು ಫಲಹಾರದ ವ್ಯವಸ್ಥೆ ಎಲ್ಲ ಭಕ್ತಾದಿಗಳಿಗೆ ಸಿಕ್ಕುವಂಥ ಒಂದು ಅವಕಾಶ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಹೇಳೋದಿದ್ದರೆ ಒಂದು ಬ್ರಹ್ಮಕಲಶದ ಹೊತ್ತಲ್ಲಿ ಹೇಗೆ ಆಗ್ತದೋ ಆ ರೀತಿ ವ್ಯವಸ್ಥೆಗಳು ಈ ವರ್ಷ ಆಗ್ತಾಯಿದೆ. ದೇವರ ಉತ್ಸವಗಳು ಕೂಡ ಬಹಳ ಸಂಪ್ರದಾಯವನ್ನು ಬಿಟ್ಟು ಇಲ್ಲದೆ ನಡೆಯುವಂಥ ಒಂದು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ. ಯಾವುದೇ ಕೊರತೆ ಇಲ್ಲ. ದೇವರೆಲ್ಲರಿಗೂ ಈ ಮೂಲಕ ಖಂಡಿತ ಅನುಗ್ರಹ ನೀಡ್ತಾನೆ ಅನ್ನೋ ಒಂದು ಅಭಿಪ್ರಾಯದೊಂದಿಗೆ ಜಾತ್ರೆ ಯಶಸ್ವಿಯಾಗಲಿ ಎಂದು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಪುತ್ತೂರು ಶ್ರೀ ಮಹಾತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೆ ಪ್ರಾರಂಭ ಆಗಿ ಇವತ್ತೀಗ 4ನೇ ದಿವಸ. ವರ್ಷದಿಂದ ವರ್ಷ ಜನ ಜಾಸ್ತಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ನಾವು. ಜನರ ಇನ್ವಾಲ್ವ್ಮೆಂಟು ಭಾಳ ಜಾಸ್ತಿ ಆಗ್ತಾಯಿದೆ. ಈ ವರ್ಷ ಹೊರಗಿನವರು ಗೊತ್ತಿಲ್ಲದವರು ನೋಡಿದರೆ ಇವತ್ತೇ ಜಾತ್ರೆ ಅಂತ ಹೇಳುವ ನಮ್ಮನೆ ಇಲ್ಲಿ ಜನ ಸೇರಿಕೊಂಡುಂಟು. ಮತ್ತು ವ್ಯವಸ್ಥೆ ಸಹ ಹಾಗೆ ಈ ಸಲ ಭಾಳ ಉತ್ತಮವಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಜನರಿಗೆ ಅನುಕೂಲ ತುಂಬ ವ್ಯವಸ್ಥಿತವಾಗಿ ಆಗ್ತಾ ಉಂಟು. ಭಾಳ ವಿಜೃಂಭಣೆಯಿಂದ ಮಹಾಲಿಂಗೇಶ್ವರನ ಜಾತ್ರೆ ನಡೀತಾ ಉಂಟು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಾನು ಡಾಕ್ಟರ್ ಶಶಿಧರ್ ಕಜೆ, ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಅಂತ ಇಲ್ಲಿ ಪುತ್ತೂರಿನಲ್ಲಿ. ನಮಸ್ಕಾರ. ಜಾತ್ರೆ 10ನೇ ತಾರೀಕಿಂದ ಪ್ರಾರಂಭವಾಗಿದೆ. ಅದು ಪ್ರತಿ ವರ್ಷದಂತೆ ಆ ನಿಯಮ ಪ್ರಕಾರ ಜಾತ್ರೆ ನಡೀತಾ ಉಂಟು. ಈ ವರ್ಷ ಇಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಕಾಫಿ ತಿಂಡಿ ವ್ಯವಸ್ಥೆ ಇರ್ಬೋದು, ಅದು ಭಾಳ ಅಚ್ಚುಕಟ್ಟಾಗಿ ಅದೀಗ ಹೊಸದಾಗಿ ಈ ನಮ್ಮ ದೇವರ ಕೆರೆ ಹತ್ರ ಮಾಡಿದ್ದಾರೆ. ಅಲ್ಲಿ ಭಾಳ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದನ್ನು ನಮ್ಮ ಪಂಜುಗುಡ್ಡ ಈಶ್ವರ ಭಟ್ರು ಮತ್ತು ನಮ್ಮ ಅಶೋಕರಯ್ಯವರಿಗೆ ಇದಕ್ಕೆ ತುಂಬ ಅವರಿಗೆ ನಾವು ಒಳ್ಳೆ ಅವರಿಬ್ಬರನ್ನ ನಾವು ಅಭಿನಂದಿಸಬೇಕು. ಹಾಗೆ ಇನ್ನು ಇವತ್ತು ನಾಳೆ ಮತ್ತು ನಾಡ್ದು 17ನೇ ತಾರೀಕು ಬ್ರಹ್ಮರಥೋತ್ಸವ. ಆ ದಿವಸ ನಮ್ಮ ಅನ್ನ ಸಂತರ್ಪಣೆ ಇದೆ. ನಮ್ಮ ದಿವಂಗತ ಮುತ್ತಪ್ಪನಯ್ಯವರ ತಮ್ಮಂದಿರು ಮತ್ತು ತಂಗಿ ಮತ್ತು ಮಕ್ಕಳು ಮತ್ತು ಕುಟುಂಬದವರು ಮಾಡುವ ಬ್ರಹ್ಮರಥೋತ್ಸವದ ದಿವಸ ಊಟದ ಅನ್ನದ ವ್ಯವಸ್ಥೆ ಇದೆ. ಅದೆಲ್ಲ ನಾವು ಮಾಡ್ತಾಯಿದ್ದೀವಿ. ಅದಕ್ಕೂ ಕೂಡ ಅಷ್ಟೇ ಪ್ರತಿಯೊಬ್ಬರು ಬರಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮಸ್ತೆ, ನಿಮ್ಮ ಹೆಸರು? ಭವಿತೆ. ಓಕೆ, ನಿಮಗೆ ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಎಷ್ಟು ಸ್ಪೆಷಲ್ ಅಂತ? ಸ್ಪೆಷಲೇ. ಸಣ್ಣದಿಂದ ನೋಡ್ತಿದ್ದೀನಿ ಜಾತ್ರೆ ಎಲ್ಲ. ಹಾಗೆ ಪ್ರತಿದಿನ ಬರ್ತೇನೆ. ಪೇಟೆ ಸವಾರಿಗೆ ಏನಾದರೂ ಹೋಗ್ತೀರಾ ಅಲ್ಲಿ? ಹೋಗ್ತೇನೆ. ನಮ್ಮದು ಇಲ್ಲಿ ಹತ್ತಿರವೇ ಮನೆ. ಡೈಲಿ ಬರ್ತೇವೆ ನಾವು ದೇವರೊಟ್ಟಿಗೆಲ್ಲ. ಓಕೆ, ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ನಿಮಗೆ? ನಮ್ಮ ಮನೆ ದೇವರೇ ಅವರು, ಸೀಮೆಯ ದೇವರಲ್ಲ. ಹಾಗೆ ತುಂಬ ಪ್ರೀತಿ. ಬಂದಿದ್ದಾರೆ, ಅಣ್ಣ ಹೇಳಿದ್ದಾರೆ. ಹೌದು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಭಕ್ತರ ಸಂಭ್ರಮವನ್ನ ನೋಡಿದ್ರಲ್ಲ. ಜಾತ್ರೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಆಶೀರ್ವಾದವನ್ನ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಇದಕ್ಕೋಸ್ಕರ ಅಂತಾನೆ ದೂರದ ಊರುಗಳಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಭಕ್ತರ ಮಾತನ್ನ ಕೂಡ ಕೇಳಿದ್ರಿ. ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದ್ರೆ ನಂಬಿಕೆ, ವಿಶ್ವಾಸ ಎಲ್ಲವೂ ಕೂಡ ಎಲ್ಲೇ ಹೋದ್ರೂ ಕೂಡ ಕೊನೆಗೆ ಬಂದು ಬೀಳೋದು ಅಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವರ ಪಾದದ ತಳದಲ್ಲಿ. ಹಾಗಾಗಿ ಭಕ್ತರನ್ನ ಮಾತಾಡಿಸಿದ್ವಿ. ಇನ್ನಷ್ಟು ಭಕ್ತರ ಜೊತೆನೂ ಮಾತಾಡಿಸಬೇಕು. ಇನ್ನಷ್ಟು ದಿನಗಳ ಕಾಲ ಕೂಡ ಇಲ್ಲಿಗೆ ಬರಬೇಕು. ಭಕ್ತರ ಸಂಭ್ರಮವನ್ನ ಕೂಡ ಕಣ್ತುಂಬಿಕೊಳ್ಬೇಕು. ಅದರ ಜೊತೆಗೇನೆ ಇಲ್ಲಿರುವಂಥ ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಬಡಿ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ.
ವಾಣಿಜ್ಯ ವಿಭಾಗ SCBA, SCBA, ECBA, ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.